ಉಳ್ಳಾಲ ತಾಲೂಕು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿ ಮುತಾಲಿಕೆಡ್ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಸಹಕಾರಡ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಆರ್. ಈಶ್ವರನ ಉಪಸ್ಥಿತಿಡ್ ಬೋಳಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆದ ಮುಖ್ಯ ಶಿಕ್ಷಕರು ಶ್ರೀಮತಿ ಗೀತಾ ಜುಡಿತ್ ಸಲ್ದಾನ ಬೊಕ್ಕ ಶಿಕ್ಷಕರಿಗೆ ಮಾನಾದಿಗೆ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿದ ಸ್ಥಾಪಕ ಅಧ್ಯಕ್ಷರು ಯಾದವ್ ಬೊಕ್ಕ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಬೊಕ್ಕ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಆರ್. ಈಶ್ವರ್ ಮೊಕ್ಲನ ಎದುರುಡು ಬೋಳಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉರ್ದು ಪ್ರಾಥಮಿಕ ಶಾಲೆಡ್ ಬಿಹಾರ ಮೂಲದ ವಿದ್ಯಾರ್ಥಿಗಳಿಗೆ ಕನ್ನಡ ಶಿಕ್ಷಣ ಕೊರಂದೊಪ್ಪುನ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಜುಡಿಟ್ ಸಲ್ದಾನರಿಗೆ ಮಾನಾದಿಗೆ ಮಲ್ತೇರು. ಎಚ್.ಆರ್. ಈಶ್ವರ್ ಅವರ ಆ ಕೊಡುಗೆಯನ್ನು ನಾವು ನಿಜವಾಗ್ಲೂ ನಾನು ಈಗಲ್ಲ ಯಾವಾಗಲೂ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಒಳ್ಳೆಯ ಬಿಒ ಆಫೀಸರ್ ಇಲ್ಲಿಗೆ ಬಂದದ್ದು ನನ್ನ ಇದರಲ್ಲಿ ನಾನು ನೋಡಿದ ಇದರಲ್ಲಿ ನಮ್ಮ ಎಚ್.ಆರ್. ಈಶ್ವರ್ ಅವರನ್ನು ನಾನು ಇಲ್ಲಿ ಕೂತ್ಕೊಂಡು ಹೊಗಳುವುದಲ್ಲ. ಯಾಕೆಂದ್ರೆ ಈಗ ನಮ್ಮ ಗೀತಾ ಮೇಡಮ್ ಅವರಿಗೆ ಕೂಡ ಸಹಕಾರ ಅವರು ನೀಡದಿದ್ದರೆ ಇವರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇವರ ಸಹಕಾರ, ಅದೇ ರೀತಿ ಒಂದು ಉತ್ತಮವಾದ ನಮ್ಮ ಊರಿನವರೇ ಆದಂತ ಇಲ್ಲಿನ ಸೂಪರಿಂಟೆಂಡೆಂಟ್ ಆದಂತ ರೌಫ್ ಸರ್ ಅವರು ಕೂಡ ಎಲ್ಲ ಇದಕ್ಕೂ ಕೂಡ ಇವರಿಬ್ಬರ ಒಂದು ಬೆಂಬಲ ಸಹಕಾರದಿಂದ ಇವತ್ತು ಗೀತಾ ಮೇಡಮ್ ಒಂದು ಹೀರೋಯಿನ್ ಆಗಿದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರೇ ಇವರಿಬ್ಬರು ಅಂತ ನಾನು ಹೇಳಬಲ್ಲೆ. ಯಾಕೆಂದ್ರೆ ಎಚ್.ಆರ್. ಈಶ್ವರ್ ಮತ್ತು ನಮ್ಮ ರೌಫ್ ಸರ್ ಇವರಿಬ್ಬರಿಲ್ಲದಿದ್ರೆ ಅವರು ಹೀರೋಯಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವರ ಸಹಕಾರ ಇನ್ನು ಮುಂದೆ ಕೂಡ ಗೀತಾ ಮೇಡಮ್ ಕೊಡ್ಬೇಕೆಂದು ಹೇಳ್ತಾ ಅಂಚನೆ ಸಹ ಶಿಕ್ಷಕಿ ಸುಧಾ ಬೊಕ್ಕ ಕುಂಬಾರ ಮೊಕ್ಲೆಗ್ ಮಾನಾದಿಗೆ ಸಂದಾಯರು. ರೆಹಮಾನ್ ಕೊಣಾಜೆ ಜೋಕ್ಲೆಗ್ ಮಿಮಿಕ್ರಿ ಮಲ್ತದ ಮನೋರಂಜನೆ ಮಲ್ತೇರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿದ ಅಧೀಕ್ಷಕರು ಅಬ್ದುಲ್ ರೌಫ್, ಶ್ರೀಮತಿ ಉಮಾ, ದಕ್ಷಿಣ ಕನ್ನಡ ಅಂಬೇಡ್ಕರ್ ವಿದ್ಯಾನಿಧಿ ಸಮಿತಿಯ ಸದಸ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.